ಮನದ ವಾದನ ಹರುಷದಿಂದಲಿ ಮುಗಿ ರಾವಣ ರಣಬಿಂಬ ಮಹರ್ಷಿಗಳ ಪುತ್ರರು ನಾವು. ಅಹಿರಾವಣ ಮಹಿರಾವಣ ಎಂಬುದಾಗಿ. ಹೌದಲ್ಲ. ಈ ಪಾತಾಳ ಲಂಕೆಯಲ್ಲಿ ಅಧಿಕಾರಿಗಳು ಅಲ್ವೇ ನಮ್ಮ ಅಧಿಕಾರದಿಂದಾಗಿ ಪ್ರಜೆಗಳೆಲ್ಲ ಕ್ಷೇಮವಾಗಿದ್ದಾರೆ. ಪಾತಾಳ ಲಂಕೆಯಲ್ಲಿ ನಮ್ಮವರೆಂಬವರು ಸುಖ ಸಮೃದ್ಧಿಯಿಂದ ಮೆರೆಯುತ್ತಾ ಇದ್ದಾರಂತಾದ್ರೆ ಕುಲದೇವರಾದಂತಹ ಶಂಕರನ ದಯೆ ಸದಾ ನಮ್ಮ ಪಾಲಿಗಿದೆ ಎಂಬುದನ್ನು ನಾವು ಅರ್ಥೈಸಿಕೊಂಡಿದ್ದೇವೆ. ಅಣ್ಣ ತಮ್ಮಂದಿರಾದಂತಹ ನಾವು ಜೊತೆಯಾಗಿಯೇ ಪೀಠವನ್ನೇರಿ ಜೊತೆಯಾಗಿಯೇ ರಾಜ್ಯವನ್ನು ಆಳುತ್ತಾ ಇದ್ದೇವೆ. ಮಧ್ಯರಾತ್ರಿಯ ಕಾಲ ಎದ್ದ ಕ್ಷಣವೇ ಏರದು ನಮ್ಮ ವಂದಿಸಿಕೊಂಡಿದ್ದಾರೆ. ಈ ಪಾತಾಳ ಲಂಕೆಯಲ್ಲಿ ಆಳ್ವಿಕೆಯನ್ನು ಮಾಡುವವರು ನಾವು. ಅಹಿಮಹಿರಾವಣ ನಮ್ಮ ಪರಾಕ್ರಮವನ್ನೇ ಕಂಡು ಎಲ್ಲರೂ ಹೊಗಳಿಕೊಳ್ಳುತ್ತಾ ಇದ್ದಾರೆ. ಆದರೆ ಮಧ್ಯರಾತ್ರಿಯ ಯಾರದು ಸ್ವರ ಕೇಳ್ತಾ ಉಂಟಲ್ಲ. ಯಾರದು ಯಾರದಂತ ಸರಿಯಾಗಿ ಯೋಚನೆ ಮಾಡಿದ್ರೆ ನಮ್ಮ ಮಿತ್ರನಾದಂತಹ ರಾವಣೇಶ್ವರ ನಮ್ಮನ್ನು ಕರೆಯುತ್ತಾ ಇದ್ದಾರೆ. ಹಾಗಾದ್ರೆ ಏನೋ ಆಪತ್ತು ಬಂದದಾಗಿರಬೇಕು. ನಮ್ಮ ಸತ್ಯವ ಬಯಸಿ ನೋಡಿರು ರಾವಣೇಶ್ವರನ ಸ್ವರ ನಮ್ಮನ್ನು ಕರೆಯುತ್ತಾ ಇದ್ದಾನಂತಾದ್ರೆ ಅವರಿಗೆ ಏನೋ ಆಪತ್ತು ಬಂದಿರಬೇಕು. ಇಲ್ಲದಿದ್ರೆ ಮಧ್ಯರಾತ್ರಿಯ ಕಾಲದಲ್ಲಿ ನಮ್ಮನ್ನು ನಡವಳಿಕೆ ಮಾಡಿಕೊಳ್ಳುವಂತಹ ಆ ಕೆಲಸ ಖಂಡಿತವಾಗಿ ವಾತ ಮಾಡುತ್ತಿರಲಿಲ್ಲ. ನಾವು ಮಿತ್ರರು ಒಂದೇ ಗುರುಗಳ ಬಳಿಯಲ್ಲಿ ನಾವು ಐವರ ವಿದ್ಯೆಯನ್ನು ಕಲಿತವರು. ಕುಂಭಕರ್ಣ, ವಿಭೀಷಣ, ರಾವಣ, ನೀನು, ನಾನು ಅಲ್ವಾ? ವಿದ್ಯೆ ಕಲಿತು ನಾವು ನಮ್ಮ ಪುರವನ್ನು ಸೇರುವಾಗ ಮಿತ್ರತ್ವವನ್ನು ಮಾಡಿಕೊಂಡಿದ್ದೇವೆ ಅಲ್ವೇ? ತುಲ್ಯಾರಿ ಮಿತ್ರತ್ವ. ಅವನಿಗೆ ಕಷ್ಟ ಬಂತು ಅಂತಾದ್ರೆ ನಾವು ಪರಿಹಾರ ಮಾಡುವುದು, ನಮಗೆ ಕಷ್ಟ ಬಂತು ಅಂತಾದ್ರೆ ಅವ ಬರಬೇಕು. ಹೀಗೆ ನಾವು ಮಾತನ್ನು ಕೊಟ್ಟಿದ್ದೇವೆ. ಹಾಗಾದ್ರೆ ಮಿತ್ರನ ಸಹಾಯಕ್ಕೆ ಏನು ಮಾಡೋಣ?
ಕ್ಷಣದೊಳು ನಾವೀಗ ಇದು ನಮ್ಮ ಬೆಂಗಳಯ ನೋಡ್ಬೋದು ಇದು ಈ ಕ್ಷಣ ಮೈ ರಾವಣ ರಾವಣೇಶ್ವರ ನಮ್ಮ ಮಿತ್ರ ಈ ರಾತ್ರಿ ಕಾಲದಲ್ಲಿ ನೆನವರಿಕೆ ಮಾಡ್ತಾ ಅಂತಾದ್ರೆ ಏನೋ ಕಷ್ಟ ಬಂದಿರಬೇಕು. ಹೌದು, ರಾತ್ರಿ ಕಾಲ ಅಲ್ವೇ? ಆದ್ದರಿಂದ ತಡ ಮಾಡುವುದಲ್ಲ, ಈ ರಾತ್ರಿ ಹೊತ್ತಲ್ಲೇ ರಾವಣನ ಬಳಿಗೆ ಹೋಗುವ. ನಾವು ಹೋಗುವಂತಹ ವಿಷಯ ಯಾರಿಗೂ ಗೊತ್ತಾಗಬಾರದು. ಗೊತ್ತಾಗಬಾರದು ಅಂತಾದ್ರೆ ರಹಸ್ಯವಾದಂತಹ ದಾರಿಯಲ್ಲಿಯೇ ಹೋಗಬೇಕು. ಹೌದಣ್ಣ. ಎಲ್ಲಿ ಗೊತ್ತಾ? ಎಲ್ಲಿ? ಲಂಕೆಯ ದಕ್ಷಿಣ ಭಾಗದಲ್ಲಿ ಒಂದು ಸರೋವರವಿದೆ. ಆ ಸರೋವರದಲ್ಲಿ ಒಂದು ಬಂಗಾರದ ಕಮಲವಿದೆ. ಕಮಲದ ನಾಣ ನೇರವಾಗಿ ಬಂದು ಪಾತಾಳ ಲಂಕೆಯ ಈ ಸರೋವರವನ್ನು ಬಂದು ಸೇರಿದೆ ಅಲ್ವೇ? ನಮಗೆ ಹೋಗಿ ಬರುವುದಕ್ಕೆ ಆ ನಾಳವೇ ದಾರಿ. ತಡ ಮಾಡುವುದಲ್ಲ. ನೀನು ಸೂಕ್ಷ್ಮಾಕೃತಿಯನ್ನು ಧರಿಸು, ನಾನು ಸಣ್ಣದಾಗುತ್ತೇನೆ. ಏನು ಸುತ್ತು ಬರುವುದೇನೋ? ನಮಸ್ಕಾರ. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ. ನೋಡಿದ್ದೆ ನಮ್ಮನ್ನು? ಹೆದರಿಕೆ ಆಯ್ತು ನನಗೆ. ನೋಡಿದ್ದೆ ಮೊದಲು? ಮೊದಲು ನೋಡಿದ್ದೇನೆ. ಎಲ್ಲಿ? ಎಲ್ಲಿಯಾ? ಅದೇ ನೆನಪೀಗ. ಪರಿಚಯ ಉಂಟು ನಿನಗೆ? ಹಾಗಾದ್ರೆ ಹೌದಪ್ಪ. ಎಲ್ಲಿ ನೋಡಿದ್ರು? ಆವತ್ತು ನಮ್ಮ ಲಂಕಾರಾಷ್ಟ್ರದ ಜಾತ್ರೆ ಗದ್ದೆಯಲ್ಲಿ ಎರಡಿಂತದೇ ಹೋಗ್ತಾ ಇತ್ತು. ಲಂಕಾರಾಷ್ಟ್ರದ ಜಾತ್ರೆ ಗದ್ದೆ ಉಂಟಲ್ವಾ? ಅದರಲ್ಲಿ ಒಬ್ಬ ವಾಯ್ ಒಂದ್ಕೊಂಡು ನೀರು ಕೊಡಿ ಮಾರ್ರೆ. ವಾಯ್ ಸಣ್ಣ ಹೊಟ್ಟೆಯಲ್ಲಿ ವಾಯ್ ಒಂಚೂರು ನೀರು ಕೊಡಿ ಮಾರ್ರೆ. ಅದು ನಿನ್ನ ಅಪ್ಪ ಆಗಿರ್ಬೇಕು. ಅದ್ರೊಳಗಿದ್ದ ಹೌದು. ಭಯಂಕರ ಭಯಂಕರ ಅಂದ್ರೆ? ನಿಮಗೂ ಪರಿಚಯ ಇತ್ತು. ನಿನ್ನ ಅಪ್ಪ ನಿನ್ನ ಅಪ್ಪನ ಪರಿಚಯ ಇದೆ. ನಮ್ಮನ್ನು ನೋಡಿದ್ಯಾ? ಅದೇ ನೋಡಿದ್ಯಾ? ಈ ಮೊದಲು ಅದೇ ಅದು ನೋಡಿದ ನೆನಪು. ಇದು ಈಗ ನೀವು? ನಾವು ಬೇರೆ. ನಾವು ಪಾತಾಳ ಲಂಕೆಯಿಂದ ಬಂದವರು. ಓ, ಪಾತಾಳದಿಂದ ಬಂದ್ರೆ? ನಿನ್ನ ಅಪ್ಪ ಪಾತಾಳದಿಂದದ್ದು. ಪಾತಾಳ ಲಂಕೆ ಅಲ್ಲಿಗೆ ನಾವು ಅಧಿಕಾರಿಗಳು. ಪಾತಾಳ ಲಂಕೆ ಜೋರು ಬರ್ಲಿಕ್ಕೆ ಹಾಗೆ ಹೇಳಿದ್ದು. ಈಗ ನೀವು ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ? ನೀನಿಲ್ಲಿ? ನಾನು ಇಲ್ಲಿಯ ಪಾರುಪತ್ಯಗಾರ, ಸಂದೇಶಚರ. ಹಾಗಾದ್ರೆ ಒಂದು ಕೆಲಸ ಮಾಡ್ತೀಯಾ? ನಿನ್ನೊಡೆಯನ ಸಮಯ ಹೇಗಿದೆ ಅಂತ ನೋಡಿಕೊಂಡು ಬರ್ತೀಯಾ? ಹೋಗು ನೋಡಿ. ಈಗ ಸಮಯ ಎಷ್ಟಾಗಿದೆ, ಹೇಗುಂಟು? ಈಗ ಸಮಯ ತೊಂದರೆ ಇಲ್ಲ, ಪ್ರಸಕ್ತವಾಗಿದೆ. ಸಮಯ ತೊಂದರೆ ಇಲ್ಲ, ಪ್ರಸಕ್ತವಾಗಿದೆ. ಹಾಗಾದ್ರೆ ಸಂತೋಷ. ನಾವು ಬಂದಿದ್ದೇವೆ ಅಂತ ಹೇಳು. ನಾನು ಬಂದಿದ್ದೇನೆ. ನನಗೆ ಗೊತ್ತಾಗುದಿಲ್ವಾ? ಆಗ ನನಗೆ ಗೊತ್ತಾಗುದಿಲ್ವಾ? ಹೋಗ. ಏನು ನಾವು ಬಂದದ್ದು ಅಂತ ಹೇಳಿದ್ದು? ನೀನಲ್ಲ, ನಾವು. ನೀನಲ್ಲ, ನಾವು ಬಂದದ್ದು. ನಾವು ನಿನ್ನೆ ಬಂದದ್ದು ಯಾರು? ನಾನೇ. ಇವತ್ತು ಬಂದದ್ದು ಯಾರು? ನಾನೇ. ನಾಳೆ ಬರುವವ ಯಾರು? ನಾನೇ. ಆಗ ನಡಿಯ. ಇವತ್ತು ಬಂದದ್ದು ಯಾರು? ನಿನ್ನೆ ಬಂದದ್ದು ಯಾರು? ಇನ್ನು ಬರುವುದು ಯಾರು? ಹೋಗ, ನಡಿಯ. ಏನು ಹೇಳ್ತಾ ಇದ್ದೀನಿ? ಸ್ವರ ಬಂತದಲ್ಲಿ. ಹಾಗೆ ಹೇಳಿದ್ದೆ ಹೇಗೆ ನೀನು? ನೀವು ಹೇಳಿದ್ದನ್ನು ಹೇಳಿದ್ದು. ಯಾವುದನ್ನು? ನೀವಲ್ಲ ನಾವು ಅಂತ. ಹಾಗಲ್ಲ, ಪಾತಾಳದಿಂದ ಬಂದವರು ಅಂತ ಹೇಳು. ಪಾತಾಳದಿಂದ ಬಂದವರಂತೆ. ಪಾತಾಳ ತಿಂದು ಬಂದವರು ಭೂತಾಳವನ್ನು ಬಿಡ್ಲಿಕ್ಕಿಲ್ಲ. ಅವರ ಕುತ್ತಿಗೆಗೆ ಕೈ ಹಾಕಿ ಹೊರನಪ್ಪು. ಏನು? ಪಾತಾಳ ತಿಂದು ಬಂದವರು ಭೂತಾಳವನ್ನು ಉಳಿಸಲಿಕ್ಕಿಲ್ಲ, ಕುತ್ತಿಗೆ ಕೈ ಹಾಕಿ ಹೊರ ತಪ್ಪು ಅಂತ ಹೇಳಿದ್ರು. ನೀನು ಹೇಳುದು ಸರಿ ಆಗುವುದಿಲ್ಲ, ಅವನಿಗೆ ಅರ್ಥವೂ ಆಗುವುದಿಲ್ಲ. ಈಗ ಹೋಗಿ ಹೇಳು, ಮಹಿರಾವಣ ಅಹಿರಾವಣ ಬಂದಿದ್ದಾರೆ. ಮಹಿರಾವಣ ಬಂದಿದ್ದಾರಂತೆ. ಯಾರು? ಐರಾವಣ, ಮೈ ರಾವಣ. ಏನ್ ನನಗೆ ಅರ್ಥ ಆಗ್ಲಿಲ್ವ? ಹೋಗ. ಐ ರಾವಣ, ಮೈ ರಾವಣ. ನೀನು ರಾವಣ. ಐ ರಾವಣ, ಮೈ ರಾವಣ. ಸುಮ್ಮನೆ ಹೋಗಿ ದ್ವಾರದಲ್ಲಿ ಕಾವಲು ಮಾಡು. ಸುಮ್ಮನೆ ಹೋಗಿ ದ್ವಾರದಲ್ಲಿ ಹೋಗಿ ನಿಂತ್ಕೊಳ್ಳಿ ಮಾರ, ರಗಳೆ ಮಾಡಬೇಡಿ. ಎಲ್ಲ ಏನೋ ಹಾಗೆ ಹೇಳಿದ್ರು ಅವರು. ಅವನಿಗೆ ಅರ್ಥವೇ ಆಗುವುದಿಲ್ಲ. ನೀನು ಒಂದೊಂದಾಗಿ ಹೇಳು. ನಾವು ನಿಮ್ಮ ಮಿತ್ರ, ನಿಮ್ಮ ಮಿತ್ರ ಪಾತಾಳದಿಂದ ಅಹಿಮಹಿ ರಾವಣರು ಬಂದಿದ್ದಾರೆ. ಅಹಿಮಹಿ ರಾವಣರು ಬಂದಿದ್ದಾರೆ. ನನ್ನ ಮಿತ್ರರು? ಹೌದು. ಅಹಿಮಹಿ ರಾವಣರು ಎಲ್ಲಿದ್ದಾರೆ? ನಮಸ್ಕಾರ. ನಮಸ್ಕಾರ.
ಹೀಗೆ ಬನ್ನಿ. ಹೀಗೆ ಏನದು ಮಾಲಿಂಗನ ಯಾವ ಆಲಿಂಗನ ನನಗೆ ಅಪ್ಪಿಕೊಳ್ಳಿಕ್ಕೆ ಯಾರು ಇಲ್ಲ. ಈ ಮೂರು ಮಂಡೆಗಳ ಜೊತೆ ನಾನು ಯಾವ್ದನ್ನು ಅಪ್ಪುವುದು? ಓ, ಅದನ್ನೇ ಅಪ್ಪು. ಯಾವುದಿಲ್ಲ. ಮಿತ್ರ ಬಹಳ ಸಂತೋಷವಾಯ್ತು. ಮಿತ್ರ, ಹ, ನೀವಿಬ್ಬರು ಬಹಳ ಅಪರೂಪವಾಗಿ ನನ್ನಲ್ಲಿಗೆ ಬಂದವರು. ಹೌದು. ನಿಮ್ಮಲ್ಲಿ ಈ ದ್ವಾರದಲ್ಲಿ ನಿಲ್ಲಿಸಿ ಮಾತಾಡುವುದಲ್ಲ, ಹ, ನಿಮ್ಮನ್ನು ಆಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಎನ್ನುವಂತಹ ಆಶೆಯಾಗಿದೆ. ಸರಿ. ನಾವು ಮೂವರು ಜೊತೆಯಾಗಿ ಆಸ್ಥಾನ ಪ್ರವೇಶ ಮಾಡೋಣ. ಬಾ ಬಾ ಬಾ. ಮಿತ್ರರೇ, ಹ, ಬಂದವರು ನೀವು. ಹ. ಮನೆಗೆ ಬಂದಂತಹ ಅತಿಥಿಯನ್ನು ಸತ್ಕರಿಸಬೇಕಾದ್ದು ಹ. ಗೃಹಸ್ಥನಿಗೆ ಕರ್ತವ್ಯ. ಸರಿ. ಆದ್ದರಿಂದ ಹ. ನೋಡಿದಿರಾ, ಹ. ನನ್ನದಾದಂತಹ ರತ್ನ ಖಚಿತ ಸಿಂಹಾಸನ ಬರಿದಾಗಿದೆ. ಹ. ಏರಿಕೊಳ್ಳಿ. ಮಿತ್ರ, ಏನಯ್ಯ? ನೀನು 14 ಲೋಕದ ದೀಪ ಹಾ, ಅಲ್ವೇ? ಹೌದು. ಲಂಕೆಯ ಅಧೀಶ ನೀನು, ಹಾ, ಪರಮೇಶ್ವರನನ್ನು ಮೆಚ್ಚಿಸಿದವ. ಹಾ. ನಿನ್ನಂಥ ಯೋಗ್ಯತವಂತ ಏರುವಂತಹ ಪೀಠ ಹಾ. ಇದರಲ್ಲಿ ನೀನೇ ಕುಳಿತುಕೊಳ್ಳಬೇಕು. ನಾನು ಯೋಗ್ಯತಾವಂತ ಆಗಿರಬಹುದು ಮಿತ್ರ, ಹ. ಆದ್ರೆ ಮನೆಗೆ ಬಂದಂತಹ ಅತಿಥಿಯನ್ನು ಸತ್ಕರಿಸಬೇಕಾದ್ದು ಹ್ಮ್. ಮನೆಯ ಯಜಮಾನನಾಗಿ ನನಗೆ ಆದ್ಯ ಕರ್ತವ್ಯ. ಗೃಹಸ್ಥನ ನಿಮ್ಮನ್ನು ನಿಲ್ಲಿಸಿ ನಾನು ಕುಳಿತುಕೊಳ್ಳುವುದಾ? ಕುಳಿತುಕೊಳ್ಳಿ ಅಯ್ಯ. ಗೃಹಸ್ಥನಾದವನು ಮಾಡಬೇಕಾದ ಕೆಲಸವೇ ಹೌದು. ಹಾ. ಆದರೂ ಈ ಪೀಠವನ್ನು ಏರುವುದಕ್ಕೆ ಮನ ಬರುವುದಿಲ್ಲ. ಹಾ. ನೀನೇ ಏರಿಕು. ನೀ ಏರಿಕೊಳ್ಳ. ನೀನೇ ಏರಿಕು. ನೀನೇ ಏರಿಕೊಳ್ಳ. ನೀನೇ ಏರಿಕು. ನೀನು ಏರಿ. ಮೂರು ಮಂದಿ ಜಗಳ ಬರ್ತದೆ, ನೀನೇರು ನೀನೇರು ಅಂತೇಳಿ. ಅದಕ್ಕೆ? ನಾನು ಬಿಟ್ಟ ಸ್ಥಳವನ್ನು ತುಂಬಿಸಿದ್ದು. ಏ, ತುಂಬಿಸ್ತೀಯಾ? ಸೊಂಟ ಮುರಿದೇನು? ಆಯ್ತು. ನಾವು ಅಂತ ವಾದ ಮಾಡುವುದು ಬೇಡ. ಹಾ. ಮೂವರು ಏರಿಕೊಳ್ಳೋಣ. ಏರಿಕೊಳ್ಳೋಣ. ಮೂರು ದೈವಗಳು ನೆಲೆಯಾಗಿದ್ದೇವೆ. ಯಾರಾದ್ರೂ ಕೊಡುಗಿದ್ರೆ ಇವತ್ತೇ ಕಾಣಿಕೆ ಕೊಡ್ಬೋದು, ಮತ್ತೆ ನಾಳೆ ಈ ದೈವಗಳು ಸಿಕ್ತಂತ ಹೇಳಲಿಕ್ಕೆ ಆಗುದಿಲ್ಲ. ಯಾವ ದೈವ? ಏನು? 3 ಜನರು ಒಟ್ಟಾಗಿ ಏರಿದ್ದಾರೆ. ಹೌದೌದು. ನಿನಗೆ ವಿಚಿತ್ರವಾಗಿ ಕಂಡಿತಲ್ವಾ? ಆ ಮನೆ ಮಂಚಕ್ಕೊಂದು ಕಲೆ ಬಂತು ಈಗ. ಹೌದಲ್ವಾ? ಹೌದು. ಇನ್ನು ಹೋಗು. ಆಯ್ತು. ಇನ್ನು ಅದಕ್ಕೆ ಕೈ ಮುಗೀತಾ ಇರಬೇಕು. ರಾವಣೇಶ್ವರ, ಮಹಿರಾವಣ, ಪಾತಾಳವಂಕೆಯಲ್ಲಿದ್ದವರು ನಾವು. ಹಾ, ನಮ್ಮನ್ನು ಕರೆಸುವುದಕ್ಕೆ ಹಾ, ಓಲೆ ದೂತರನ್ನು ಕಳುಹಿಸಿದವ ನೀನು. ಹಾ, ನಿನ್ನ ಪತ್ರವನ್ನ ವಾಚಿಸಿ ಹಾ, ಓಡೋಡಿಕೊಂಡು ಬಂದಿದ್ದೇವೆ. ಹಾ. ಇಲ್ಲಿ ಬಂದು ನೋಡಿದ್ರೆ ಹಾ. ಮುಖದಲ್ಲಿ ಚಿಂತೆ ಎದ್ದು ಕಾಣುತ್ತಾ ಇದೆ. ಹೌದಯ್ಯ. ಏನಯ್ಯ ಸಮಾಚಾರ? ಮುಖ
ಹೆಮ್ಮೆಯಿಂದ ನಗು ನಗುತ್ತಾ ಇದ್ದವರು ಹಿಂದಿನ ದಿವಸ ಚಿಂತೆಯಲ್ಲಿದ್ದೀರಿ, ಮುಖ ಕುಂದಿ ಹೋಗಿದೆ, ಏನಾಯ್ತು ಹೇಳಿ ನಮ್ಮಲ್ಲಿ. ಪರಮಾಪ್ತರುಗಳೇ, ಕೇಳಿ ಪರಮಾಪ್ತರುಗಳು ನಿಮ್ಮೊಡನೆ ಕೇಳಲೇ ನೀವ್ಯತೆಗಳು. ಸೋಲಾಯ್ತು ಕಾಳಗದಲ್ಲಿ ದುನಿಯು. ಕೇಳಿ ಪರಮಾಪ್ತರುಗಳು. ಪರಮಾಪ್ತರುಗಳೇ, ನೀವು ನನ್ನ ಆತ್ಮೀಯರು ಮಾತ್ರ ಅಲ್ಲ, ನನ್ನ ಮನಸ್ಸಿನ ನೋವನ್ನು ಹಂಚಿಕೊಳ್ಳಬಲ್ಲಂತಹ ಸ್ನೇಹಿತರು. ಆದ್ದರಿಂದ ನಿಮ್ಮಲ್ಲಿ ಏನು ಮುಚ್ಚುಮರೆ, ಸ್ಪಷ್ಟವಾಗಿ ಹೇಳುತ್ತೇನೆ. ತಂಗೆಯಾದಂತಹ ಶೂರ್ಪನಖೆಯ ಮಾತನ್ನು ಕೇಳಿದಂತಹ ನಾನು ಸೀತೆಯನ್ನು ಅಪಹರಿಸಿ ತಂದೆ. ಆದರೆ ಆ ಸೀತೆಯ ಗಂಡನಾದಂತಹ ರಾಮನಿಂದ, ಆತನ ಜೊತೆಯಲ್ಲಿರುವ ಕಪಿಗಳಿಂದ ನನ್ನ ಪಾಲಿಗೆ ಸೋಲವಾಯಿತು. ನಿನ್ನವರನ್ನೆಲ್ಲ ಕಳಕೊಂಡು ಹೌದು, ನೀನು ಒಂಟಿಯಾಗಿ ಇಲ್ಲಿ ಇದ್ದೀಯ. ಮಿತ್ರ ಪುತ್ರ ಕಳತ್ತಾದಿಗಳನ್ನು ಕಳಕೊಂಡೆ. ಹೌದೇ ಮಿತ್ರ? ಓ, ಯಾಕೆ ಇಷ್ಟು ತರ ಮಾಡಿದೆ? ಆ, ನಿನಗೆ ಪ್ರಾಣವನ್ನೇ ಕೊಡುವಂತಹ ಮಿತ್ರರು ನಾವಿದ್ದೆವು. ಆ, ಒಂದು ವಿಷಯ ನಮಗೆ ಮೊದಲೇ ತಿಳಿಸುತ್ತಿದ್ರೆ, ನಿನ್ನ ಬಂಧು ಬಾಂಧವರು, ಒಡ ಹುಟ್ಟಿದವರು, ನಿನಗೆ ಹುಟ್ಟಿದವರು ಎಲ್ಲರೂ ಬದುಕುತ್ತಾ ಇದ್ರು. ಏನು ಯೋಚನೆ? ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.